ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನಿ ಶೀಲಾ ಕುಂದರ್ ಇತ ವಾರ್ತೆದ ಇವರ ಸ್ವಚ್ಛತಾ ಪಕ್ವಾಡ 2025 ಭಾಗಾದ ಪುತ್ತೂರು ಸುಳ್ಯ ಬೆದ್ರ ವಿಟ್ಲ ಬೊಕ ಬೆಳ್ತಂಗಡಿ ತಾಲೂಕು ದೊರ್ಮೆಡ್ 210 ಜನ ಎಂಡೋಸಲ್ಫಾನ್ ಪೀಡಿತಕ್ಲಿಗ್ MRPL ಆರೋಗ್ಯ ಬೊಕ ಸ್ವಚ್ಛತಾ ಕಿಟ್ಲೆನ್ ಪಟ್ಟದೆರ ಕುಡ್ಲ ಪಣಂಬೂರ್ದ MRPL ಸಂಸ್ಥೆ ಆರೋಗ್ಯ ಬೊಕ ಸ್ವಚ್ಛತಾ ಕಿಟ್ಲೆನ ಕುರ್ಪನ ಅಭಿಯಾನ ನಡಪಾವಂದಿತ್ತದ ಸ್ವಚ್ಛತಾ ಪಕ್ವಾಡ 2025 ಭಾಗಾದ ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ಸುಳ್ಯ ಬೆದ್ರ ವಿಟ್ಲ ಬೊಕ ಬೆಳ್ತಂಗಡಿ ತಾಲೂಕು ದೊರ್ಮೆಡ್ 210 ಜನ ಎಂಡೋಸಲ್ಫಾನ್ ಪೀಡಿತಕ್ಲಿಗ್ MRPL ಆರೋಗ್ಯ ಬೊಕ ಸ್ವಚ್ಛತಾ ಕಿಟ್ಲೆನ್ ಪಟ್ಟಿಯರ ಬಲದಾಂತಿ ಬೊಕ ಮೋಸಪೋಯಿ ಸಮುದಾಯಲೆಗ್ ಬಿರಿಸಾಯ ಕುರ್ಪನಂಚ ಇಸೇಸ ಗುಮನ ಕುರ್ಪನೇತ ಒಟ್ಟುಗು ಆರೋಗ್ಯ ನಿರ್ಮಲ ಬೊಕ ನರಮಾನ್ಯ ಗತ್ತನ ದಿರ್ತಪತ್ತನವು MRPL CSR ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆದಿತ್ತದ ಎಂಡೋಸಲ್ಫಾನ್ ಪೀಡಿತಕ್ಲನ ಇಲ್ಲಡೆಪೋದು ಈ ಆರೋಗ್ಯ ಬೊಕ ಸ್ವಚ್ಛತಾ ಕಿಟ್ಟಲೆನ ಕೈಪಗೆತೆರ MRPL ದ CSR ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ ಎಂಡೋಸಲ್ಫಾನ್ ಪುನರ್ವಸತಿ ಕಾರ್ಯಕ್ರಮದ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಜಸಿಂತಾ ಡಿಸೋಜ, ಪುತ್ತೂರು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ದೀಪಕ್ ರೈ, ಎಂಡೋಸಲ್ಫಾನ್ ಪುನರ್ವಸತಿ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕರ ಸಜೀವುದ್ದೀನ್, MRPL ದ CSR ವ್ಯವಸ್ಥಾಪಕರು ಕೇಶವ ಡಿ ಪಾಟಾಲಿ ಬೊಕ DHO ಆಫೀಸ್ದ ಆರೋಗ್ಯ ಇನ್ಸ್ಪೆಕ್ಟರ್ ಉಮೇಶ್ ಈ ಪೊರ್ತುಡಿತ್ತೆರ ರಾಜ್ಯದೊರ್ಮಿಡ್ ಬ್ಯಾಟರಿ ಚಾಲನದ ರಿಕ್ಷಾ ಕಾರ್ ಸೇರ್ದು ವಾಣಿಜ್ಯ ಉದ್ದೇಶದ ಈ ಗಾಡಿಲೆಗ್ ಪರ್ಮಿಟ್ದ ನಿಯಂತ್ರಣ ಪಾಡ್ಯರೆ ರಾಜ್ಯ ಸಾರಿಗೆ ಇಲಾಖೆ ನಿಘಂಟ್ ಮಲ್ದಡ 2022 ಈ ಗಾಡಿಲೆಗ್ ಪರ್ಮಿಟ್ ದ ರಗಳೆ ಇಜ್ಜಾಂಡ್ ಇಂದೆರ್ದಾದ್ರ ಈ ಆಟೋ ಬೊಕ ಟ್ಯಾಕ್ಸ್ ದ ಕ್ಲೋಡೆಗ್ಲ ಬಾಡಿಗೆ ಮಲ್ಪುಲಿತ್ತಂಡ್ ಇಂದಕ್ಕೆ ಇರುವುದ ಮಲ್ತದ ಮುಖ್ಯವಾದ ಕರಾವಳಿಡ್ ರಿಕ್ಷಾ ಡ್ರೈವರ್ಲು ಪಾಕಸರ್ತಿ ಪ್ರತಿಭಟನೆ ನಡಪಾದಿತ್ತೆರ ಸಾರಿಗೆ ಇಲಾಖೆ ಇತ್ತೆ ಪಿದಡ್ಪಾಯಿನ ಅಧಿಸೂಚನೆದ ಪ್ರಕಾರ ರಾಜ್ಯಡು ಬ್ಯಾಟರಿ ಚಾಲನೆದ ಬೊಕ ಮೆಥನಾಲ್ ಇಥನಾಲ್ ಇಂಧನ ಗಳಸದ ಸಂಚಾರ ಮಲ್ಪನ ಸಾರಿಗೆ ಗಾಡಿಲೆಗ್ ಲೈಸೆನ್ಸ್ ತೆತ್ತೊನ್ನ ಬಗೆಟ್ ವಿನಾಯಿತಿ ಕೊಡ್ದು ಪಿದಡ್ಪಾದಿನ 2022 ಜನವರಿ 20 ಆದೇಶನು ಪಿರದೈತಂಡ ಆತೆಯತ್ ಕಾನೂನು ಎಡ್ಡೆ ವ್ಯವಸ್ಥೆ ಬೊಕ ಸಾರ್ವಜನಿಕರನ್ನ ಎಡ್ಡೆ ಪುಡದಿಟ್ಟೆಡ್ ಪೊಸತಾದ ರಿಜಿಸ್ಟ್ರ್ ಆಯಿನ ಬೊಕ ಐತೊರ್ತಿಗೆ ರಿಜಿಸ್ಟ್ರ್ ಆದ ಲೈಸೆನ್ಸ್ ಇಜ್ಜಂದ ಸಂಚಾರ ಮಲ್ತೊಂದಿತ್ತಿನ ಇಂಚಿನ ಮಾತಾ ಗಾಡಿಲು ಕಾಸ ಕಟ್ಟಂದೆ ಲೈಸೆನ್ಸ್ ಪಡೆಯುವರು ಅಂಚಾದ ಕುಡ್ಲಡ್ ಪರ್ಮಿಟ್ ಇಜ್ಜಂದ ರಿಕ್ಷಾ ಕೊನೊಂದಿತ್ತಿನ ಕುಲು ನನಮಿತ್ತಿಗೆ ಪರ್ಮಿಟ್ ತೆತ್ತೊನ್ನವು ಕಡ್ಡಾಯದುಂಡು ಕುಡ್ಲರ್ದ ಧರ್ಮಸ್ಥಳಕ್ಕೂ ಸಾಮಾನ್ಯ ಸಾರಿಗೆ ಬಸ್ಲೆಡ್ ಪೋಪುನಕ್ಲಿಗ್ ರಾಜ್ಯ ಸಾರಿಗೆ ಇಲಾಖೆ ಹೊಸ ಸುದ್ದಿ ಕೊಡ್ತುಂಡು ಕುಡ್ಲ ಧರ್ಮಸ್ಥಳ ನಡುಟು ರಾಜಹಂಸ ಬಸ್ ಸಂಚಾರ ಶುರು ಮಲ್ದಡ ಕುಡ್ಲ ಧರ್ಮಸ್ಥಳ ನಡುಟು ಈಡಮುಟ್ಟ ಸಾಮಾನ್ಯ ಸಾರಿಗೆ ಬಸ್ ಸಂಚಾರ ಮಲ್ತೊಂದಿತ್ತಂಡ ಇತ್ತ ರಾಜ್ಯ ಸಾರಿಗೆ ಇಲಾಖೆ ರಾಜಹಂಸ ಬಸ್ ಸಂಚಾರ ಶುರು ಮಲ್ದಂಡ ಕರಾರ ಸಾನಿ ಕುಡ್ಲ ವಿಭಾಗದ 2ನೇ ಘಟ್ಟ ಕೊಡ್ದು ಜುಲೈ ಮುಜಿಡ್ದ ರಾಜಹಂಸ ಬಸ್ ಪಿದಾಡ್ದಂಡ ಕುಡ್ಲರ್ದ ಧರ್ಮಸ್ಥಳಕ್ಕೂ ನಿಚ್ಚಲ ಕಾಂಡೆ ಆಜರೆ 7 ಎನ್ಮರೆ ಒರ್ಂಬ 11-15 ಮಧ್ಯಾಹ್ನ 12-15 ಅಂಚನೆ ಮೂಜಿ 30 ಬೊಕ ಬಯ್ಯ 5:30 ಆಜಿ 30 ರಾಜಹಂಸ ಬಸ್ ಪಿದಾಡುಂಡು ಧರ್ಮಸ್ಥಳೋರ್ದು ಕುಡ್ಲಗ್ ಕಾಂಡೆ ಆಜರೆ 7 ಒರ್ಂಬ 15 11 ಮಧ್ಯಾಹ್ನ 12:45 ಮೂಜರೆ ಬೊಕ ಬಯ್ಯ 4:05 ಬಸ್ ಸಂಚಾರ ಮಲ್ಪುಂಡು ಈ ಬಸ್ ಕುಡ್ಲಾರ್ದು ಪಿದಾಡ್ದು BC ರೋಡ್ ಬಂಟ್ವಾಳ ಕಾರಿಂಜ ತಿರ್ಗಸು ಪುಂಜಾಲಕಟ್ಟೆ ಮಡಂತ್ಯಾರ ಗುರುವಾಯನ ಕೆರೆ ಬೆಳ್ತಂಗಡಿ ಬೊಕ ಉಜಿರೆ ಮಾರ್ಗಾದ ಧರ್ಮಸ್ಥಳಕ್ಕೂ ಸಾಗುಂಡು ಈ ಬಸ್ದ ಟಿಕೆಟ್ ಬೆಲೆ 110 ರೂಪಾಯಿಂದ KSRTC ಪ್ರಕಟಣೆಡ್ ತೆರಿಪಾದಂಡು ಡ್ರಗ್ಸ್ ತಾಂತಿನ ಕುಡ್ಲ ಅಭಿಯಾನ ದುಂಬರಿದಂಡ ಇದಕ್ಕೆ ಸಾರ್ವಜನಿಕರ ಸಹಕಾರ ಕೊರಡೊಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಭಿನ್ನೈತೊಂದೆರ 1 ಜನಕೊರ್ನ ದೂರುಡ್ದವರ 200 ಜನಕ್ಕೂ ಡ್ರಗ್ಸ್ ಮುಟ್ಟುನವು ತತ್ತದಂಡ ಕುಡ್ಲ ಡ್ರಗ್ಸ್ ತಾಂತಿನ ನಗರ ಮಲ್ಪನ ಅಭಿಯಾನ ದುಂಬರಿದಂಡ ಐಕ ಸಾರ್ವಜನಿಕರ ಸಹಕಾರ ಕೊರಡೊಂದು ಕುಡ್ಲ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಾಂತೆರ ಕುಡ್ಲ ನಗರ ಬೊಕ ಸುತ್ತಮುತ್ತದ ಸುಮಾರು 200 ಜನ ಬರವು ಕಲ್ಪನಕ್ಲು ಕೆಲಸ ಮಲ್ಪನಕ್ಲು ಬೊಕ ಸಾರ್ವಜನಿಕರಿಗೆ 5 ಜನ ಆರೋಪಿಲು ಅಮಲು ವಸ್ತುಲಿನ ಮಾರೊಂದಿತ್ತದ ಅಕ್ಲೆನ್ ಪತ್ತದಂಡ ಅಕ್ಲೆನ್ ಪತ್ತಂದ ಇತ್ತದಂಡ 40 ಜನಕ್ಕೂ ಅಮಲು ವಸ್ತುಲಿನ ಮಾಡ್ದುವೆರಂದು ಕಮಿಷನರ್ ಪಂಡೆರ ಕೆಲವು ದಿನೊಡ್ದುಂಬು ಎನ್ನ ಕೈತಡೆ ಬತ್ತಿನ ಉರಿ ಅರೆ ನಮಗೆ ಅಮಲ್ ಚಟ್ಟ ಬುಲೆಪಾವನ್ನ ಬಗೆಟ್ ಬೇಜಾರಡು ಪಂಡದಿತ್ತೆರ ಇಂದಿನ ಗಂಭೀರಾದದೆತ್ತೊಂದು ಈ ಬಗೆಟ್ ಪಿಂದೊನೆರೆ
ಸೇನ್ ಕೂಟ ಕಟ್ಟದ ತಣಿಕೆ ನಡಪಾಂಡು ಆ ಕೂಟ ಬೇತೆ ಬೇತೆ ನಮೂನೆಡು ತಣಿಕೆ ನಡಪಾದ 5 ಜನಕ್ಲೇನು ಪತ್ತದಂಡು ಒರಿ ಪೋಷಕರು ದೂರ ಕೊರ್ನೆಡ್ದು ಅವರ ಕಮ್ಮಿ ಪಂಡ 200 ಜನಕ್ಕೆ ಡ್ರಗ್ಸ್ ಮಾರನ ಹೊಂದುದುಂಡು. ಈ ರೀತಿ ಜನ ಡ್ರಗ್ಸ್ ಬಗೆಟ್ ಸರಿಯಾಯಿನ ಮಾಹಿತಿ ಕೊರಂಡ ಈ ಜಿಲ್ಲೆನ ಡ್ರಗ್ಸ್ ಹಿಡಿದು ಬಿಡುಗಡೆ ಮಲ್ಪರೆ ಸಾಧ್ಯ ಉಂಡು ಇಂದೆಟ್ಟು ಮಾತೆರ್ಲ ಕೈ ಜೋಡಿಸಾವಡುಂದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕೇನೊಂದೆರ. 2 ದಿವಸ ಹಿಂದೆ ನಮ್ಮ ಆಫೀಸ್ಗೆ ಇಬ್ಬರು ಪೇರೆಂಟ್ಸ್ ಬಂದು ಅವ್ರ ಮಗ ಡ್ರಗ್ಸ್ಗೆ ಅಭ್ಯಾಸ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಅದರ ಆಧಾರದ ಮೇಲೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ CN ಪೊಲೀಸ್ ಸ್ಟೇಷನಿಂದ ಒಂದು ಟೀಮ್ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ. ಅವರು ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಈ ಮಂಗಳೂರು ಸಿಟಿಯಲ್ಲಿ ಸುಮಾರು 200 ಜನ ಸ್ಟೂಡೆಂಟ್ಸು ಮತ್ತು ಎಂಪ್ಲಾಯೀಸ್ ಇವರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು 5 ಜನರನ್ನು ಜಾಲ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲರ ಹತ್ರ ಕೂಡ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಎಲ್ಲರಿಗೂ ಮಾರಾಟಕ್ಕೆ ರೆಡಿಯಾಗಿಟ್ಟಿದ್ದಂಥವು ಒಂದು 6 kg ಗಾಂಜಾ ರಿಕವರಿ ಆಗಿದೆ. ಎಲ್ಲರೂ ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ಇನ್ನು ಮುಂದೆ ಇವರು ಯಾರಿಗೂ ಕೂಡ ಸಪ್ಲೈ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ಒಬ್ಬರು ಪೋಷಕರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಾಗ 200 ಜನಕ್ಕೆ ಡ್ರಗ್ಸ್ ಸಪ್ಲೈ ಆಗದಂಗೆ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಆಗಿದೆ. ಅದೇ ರೀತಿ ಒಂದು 10 ಜನ ಬಂದು ಕಂಪ್ಲೇಂಟ್ ಕೊಟ್ಟರೆ 2000 ಜನಕ್ಕೆ ಡ್ರಗ್ಸ್ ಯಾರು ಸಪ್ಲೈ ಮಾಡ್ದಂಗೆ ಪೊಲೀಸರು ಮಾಡಬಹುದು. ಅದೇ ಒಂದು 100 ಜನ ಕೊಟ್ಟರೆ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಸಿಟಿಯಲ್ಲಿ ಎಲ್ಲಿ ಕೂಡ ನಿಮಗೆ ಡ್ರಗ್ಸ್ ಇಲ್ಲದಂಗೆ ಮಾಡಬಹುದು, ಇಲ್ಲಿಗೆ ಬರದೇ ಇರುವಂಗೆ ಮಾಡಬಹುದು. ದಯವಿಟ್ಟು ಎಲ್ಲರಿಗೂ ಕೂಡ ಪೊಲೀಸರ ಜೊತೆ ಕೋಆಪರೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರೇ ಡ್ರಗ್ಸ್ ಅಭ್ಯಾಸಕ್ಕೆ ಅಥವಾ ಎಡಿಕ್ಟ್ಸ್ ಆಗಿದ್ದರೆ ಅವ್ರನ್ನ ನಾವು ವಿಕ್ಟಿಮ್ಸ್ ಅಂತಲೇ ಪರಿಗಣಿಸ್ತೀವಿ. ಅವರಿಗೆ ಯಾರು ಪೆಡ್ಲಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಮದಿಮೆ ಆಪೆಂದು ನಂಬದು 5 ಬೊಕ್ಕ ಮೋಸಪೋಯಿನ ಕೇಸಡು ಬಿಜೆಪಿ ಪಕ್ಷ ಸಂತ್ರಸ್ತ ಜವಂದಿನ ಪರವಾದ ಉಂತುದುಣೊಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಲ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಳ ಕುಡ್ಲಡ್ ಮಾಧ್ಯಮದೊಟ್ಟಿಗೂ ಪಾತ್ರೆಡ್ದು ಮದಿಮೆ ಆಪೆಂದು ನಂಬದು 5 ಬೊಕ್ಕ ಮೋಸಪೋಯಿನ ಕೇಸಡು ಬಿಜೆಪಿ ಸಂತ್ರಸ್ತೆ ಜವಂದಿನ ಪರವಾದ ಉಂಟುಂಡು ಈ ಸಂಗತಿನ ಎಂಕ್ಲು ಇಡೀ ಸರಿಯಾದ ಪಿಂದದು ಪುತ್ತೂರ್ದ ಶಾಸಕರು ಅಶೋಕ್ ಕುಮಾರ್ ಈ ಚಾರಡು ಪಾತ್ರಕತೆ ನಡಪಾದಿರಂದು ಪಂಡಿರ. ಆರೋಪಿನ ಅಮ್ಮೇರು PG ಜಗನಿವಾಸ್ ಈ ವಿಚಾರನ್ನು ಸುರುಕು ಶಾಸಕರನ್ನ ಗುಮನೋ ಕನ್ನದಿತ್ತರ ಮದುವೆ ಮಲ್ಪಾವನ ಬಗೆಟ್ ಶಾಸಕರು ಭರವಸೆ ಕೊಡ್ದಿತ್ತರ. ಆಂಡ 5 ಬೊಕ್ಕ ಸಂತ್ರಸ್ತನ ಅಪ್ಪೆ ಜವನೆ ಮದಿಮೆ ಎರಪಿರ ಜಾರುನ ವಿಚಾರ ತಿರಿಪಾದಿರ. ಈ ಕೇಸುಗಳ ಬಿಜೆಪಿಗಳ ಒವೇ ಸಂಬಂಧ ಇಜ್ಜಿ ಶಾಸಕರು ಈ ವಿಚಾರನ್ನು ಎತ್ಯರ್ಥ ಮಲ್ಪನೆಂದಾಂಡ ಬಿಜೆಪಿ ವಿರಿಸಾಯ ಕೊರ್ಪುಂಡು ಈ ಕೇಸಡು ಪೊಲೀಸರು ಆರೋಪಿ ಜವನನ ಬೇಗ ಬಂಧನ ಮಲ್ಪಡು ಆರೋಪಿನ ಕಾನೂನು ದಡಿಟ್ಟು ಕನಪುನ ಕೆಲಸ ಮಲ್ಪಡೊಂದು ಸತೀಶ್ ಕುಂಪಲ ಒತ್ತಾಯ ಮಲ್ತೆರ. ನಾವು ಇದರಲ್ಲಿ ರಾಜಕೀಯ ಹುಡುಕಬಾರದು ಅಂತ ನಮ್ಮ ಆಲೋಚನೆ ಇರುವಂಥದ್ದು. ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗ ಅವರಿಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ. ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನ್ನಿವಾಸ್ ರಾವ್ ಅವರು ಕೂಡ ಮದುವೆ ಮಾಡಿಕೊಳ್ಳುವುದಾಗಿ ಅವರು ಮಾತನ್ನು ಕೊಟ್ಟಿದ್ದರು ಅಂತ ನಮಗೆ ತಿಳಿದಿರುವ ವಿಚಾರ. ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ, ಅವರು ಮದುವೆ ಮಾಡಲಿಕ್ಕೆ ಒಪ್ಪಲಿಲ್ಲ. ಈ ಎಲ್ಲ ಬೇರೆ ಬೇರೆ ಸಂಗತಿ ಚರ್ಚೆ ಆಗುವಂಥದ್ದನ್ನು ನಾವು ನೋಡಿದ್ವಿ. ನಮ್ಮದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ. ನಮ್ಮ ಪಾರ್ಟಿ ಸ್ಪಷ್ಟವಾಗಿದೆ. MLA ಅವರು ಇದನ್ನು ಸರಿ ಮಾಡೋದಾದರೆ ಅದಕ್ಕೂ ಸಹಕಾರ ಇದೆ. ನಮ್ಮ ಒಂದು ಸಂತ್ರಸ್ತ ಹುಡುಗಿಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ ಮತ್ತು ನಾವು ಅದರ ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ನಿಲುವು ಅದೇ ಆಗಿತ್ತು, ನಿನ್ನೆ ಕೂಡ ಅದೇ ನಿಲುವಾಗಿತ್ತು, ಮುಂದೆ ಕೂಡ ಸ್ಪಷ್ಟವಾದ ನಿಲುವು ಆ ಸಂತ್ರಸ್ತೆಯ ಒಟ್ಟಿಗೆ ನಿಲ್ಲುವಂಥದ್ದು ಕ್ಲಿಯರ್ ಇದೆ. ನೋಡಿ, ಪೊಲೀಸ್ ಇಲಾಖೆ ಅವರ ಕೆಲಸವನ್ನು ಮಾಡಬೇಕು. ಪೊಲೀಸ್ ಇಲಾಖೆ ಮಾಡೋದಕ್ಕೆ ನಮ್ಮದೇನು ಹಸ್ತಕ್ಷೇಪ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡುವುದಕ್ಕೆ ಮತ್ತು ಅವರನ್ನು ಹಾಜರುಪಡಿಸುವುದಕ್ಕೆ ಮತ್ತು ಅವರಿಗೆ ಕಾನೂನಿನ ರೀತಿಯಲ್ಲಿ ಮದುವೆ ಮಾಡಿಸುವುದಕ್ಕೆ ಸಂಪೂರ್ಣವಾದ ಸಹಕಾರ ಇದೆ. ಏನಿದ್ರು ಸಂತ್ರಸ್ತೆಯ ಪರವಾಗಿ ನಾವಿದ್ದೇವೆ. ಸಮಾಜದ ಶಾಂತಿ ನೆಮ್ಮದಿ ಕಲಂಕಾವನಂಚಿನ ಸಂದೇಶಲೇನ ಸಾಮಾಜಿಕ ಜಾಲತಾಣಲೆಡ್ ಕಡಪಡೊಂದಿತ್ತಿನ ದೂರದ ಮಿತ್ತು ಕಾರ್ಲಾ ತಾಲೂಕು 22 ಗ್ರಾಮದ ಆಶಿಕ್ ಎಸ್ ಕೋಟ್ಯಾನ್ ಪನ್ಪನಾಯನು ಪೊಲೀಸರು ಗುರುವಾರ ಪತ್ತದೇರ. ಕಾರ್ಲಾ ತಾಲೂಕು 22 ಗ್ರಾಮದ ಆಶಿಕ್ ಎಸ್ ಕೋಟ್ಯಾನ್ ಪನ್ಪನಾಯನು ಗುರುವಾರ ಪೊಲೀಸರು ಪತ್ತದೇರ. ಸಮಾಜದ ಶಾಂತಿ ನೆಮ್ಮದಿನ ಕೆಟ್ಟಾವನಂಜ ಸಾಮಾಜಿಕ ಜಾಲತಾಣಲೆಡ್ ಸಂದೇಶ ಕಡ್ಪಡೊಂದಿತ್ತಿನ ದೂರದ ಮಿತ್ತಾಯನು ಬಂಧನ ಮಲ್ದೇರ.
ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿದ್ದದು ನನದ ತನಿಖೆಗೆ ಸೆನ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ವರ್ಗ ಮಲ್ದಂಡ ಆರೋಪಿ ಆಶಿಕೇಸ್ ಕೋಟ್ಯಾನ್ ಇನ್ಸ್ಟಾಗ್ರಾಮ್ಡು ಎಂಕ್ಲಿಗೆ ಒವ್ವೇ ರೀತಿದ ಉತ್ತರಲು ಬಿಡಿಸಿ ನೆತ್ತೆರೆ ಉತ್ತರ ಅವಡು ಜೀವಗು ಜೀವನೆ ಬೋಡೊಂದು ಸ್ಟೇಟಸ್ ಪಾಡ್ದಿತ್ತೆ ಐತಂಚಾಯನ ಬಂಧನ ಮಲ್ದಂಡ ಸಮಾಜದ ಆರೋಗ್ಯ ಕೆಟ್ಟಾಯರ ಪ್ರಯತ್ನ ಮಲ್ಪುನ ಶಾಂತಿ ಒರಿಕೆ ಜಾಂದಿನಂಚ ಮಲ್ಪುನ ಏವರ ಪುಟ್ಟವನ ಸಂದೇಶಲೆನ ಸಾಮಾಜಿಕ ಜಾಲತಾಣಲೆಡ್ ಪಾಡ್ನಕ್ಲೆನ ನಾಡುಪತ್ತಿರಗಾದ ಈ ತುಂಬು ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು ಇಸೇಸ ಕೂಟಲೆನ ಕಟದಿತ್ತಂಡ ಭರತ್ ಕುಮ್ಡೇಲು ಶ್ರೀಕಾಂತ್ ಶೆಟ್ಟಿ ಪಾತಿರಡ್ದವರ ದಕ್ಷಿಣ ಕನ್ನಡ ಜಿಲ್ಲೆಡ್ ಕೆರ್ಪುನವು ನಡೆತದಣ್ಣಂದು SDPI ಜಿಲ್ಲಾ ಗುರ್ಕಾರ್ಯರು ಅನ್ವರ್ ಸಾದತ್ ಕುಡ್ಲಡ್ ಸುದ್ದಿಕುಟ್ಟುಡು ದುಡ್ದೇರು SDPI ಜಿಲ್ಲಾ ಗುರ್ಕಾರ್ಯರು ಅನ್ವರ್ ಸಾದತ್ ಕುಡ್ಲಡ್ ಸುದ್ದಿಕುಟ್ಟುಡು ಪಾತಿರ್ದು ಭರತ್ ಕುಮ್ಡೇಲು ಶ್ರೀಕಾಂತ್ ಶೆಟ್ಟಿ ಪಾತ್ರಲಡ್ದವರನ್ನೇ ದಕ್ಷಿಣ ಕನ್ನಡ ಜಿಲ್ಲೆಡ್ ಕೆರ್ಪುನವು ನಡೆತದಂಡ ಸುಹಾಸ್ ಶೆಟ್ಟಿನ ಕೆರ್ನೇಕಪಾಗಿ ಬೂಟು ನಂಚ ಅಬ್ದುಲ್ ರಹಿಮಾನ್ ರೆನ್ ಕೆಡ್ತೇರ ಬಜಪೆ ಚಲೋ ಕಾರ್ಯಕ್ರಮಟ್ಟು ಶ್ರೀಕಾಂತ್ ಶೆಟ್ಟಿ ಏವರಗು ಮೇದು ಕೊರ್ಪುನ ಭಾಷಣ ಮಲ್ತದಿತ್ತೆ ಆನಿ ಪೊಲೀಸ್ ಇಲಾಖೆ ಮನಿಪಂದೆ ಕುಲ್ಲಿ ನಡೆದವರ ಈ ಕೆರ್ನ ಸಂಗತಿ ನಡೆತದಣ್ಣಂದು ದೂರಿಯರ ಐದು ಬೊಕ್ಕ ಜಿಲ್ಲೆಡು ಪೊಲೀಸ್ ಅಧಿಕಾರ್ಲಿನ ಬದಲಾವಣೆ ಅಂಡ್ ಕಮಿಷನರ್ SP ಬೋಡಾಯಿನಾಥ್ ಬದಲಾವಣೆ ಕನದಿರ ಐದು ಬೊಕ್ಕಾರ್ ಅಶೋಕ ವಿಜಯೇಂದ್ರ ಬತ್ತದ ಅಧಿಕಾರ್ಲಿಗೆ ಒತ್ತಡ ಕನಪನ ಕೆಲಸ ಮಲ್ದಿರ ಪೊಲೀಸ್ ಅಧಿಕಾರ್ಲಿಗೆ ವಾರ್ನಿಂಗ್ ಕೊಡ್ತಾಂದು ಸಾರ್ವಜನಿಕವಾದೇ ಪಂತ್ಯರ ಐದು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಪೊಲೀಸ್ ಕಾರ್ಯಾಚರಣೆದ ರಭಸ ಕಮ್ಮಿ ಆತಂಡ ಪೊಲೀಸರ್ನ ಕಠಿಣ ಕ್ರಮಕ್ಕಲು ಜಿಲ್ಲೆಡು ಪಿರ ಕಮ್ಮಿ ಆತನಂದ ಅರ್ಪಂಡಿರ ದಕ್ಷಿಣ ಕನ್ನಡ ಜಿಲ್ಲೆದ ಪೊಲೀಸರು ಮಾತೆಕ್ಲ ನೋಟಿಸ್ ಕೊರೊಂದುಲ್ಲೆರ ಭರತ್ ಕುಮ್ಡೇಲು ಶ್ರೀಕಾಂತ್ ಶೆಟ್ಟಿ ಪಾತಿರೊಡ್ದವರನ್ನೇ ಈ ಕೆರ್ನ ಸಂಗತಿ ನಡೆತದಂಡ ಆಂಡ ತಿಂಗೋಲ್ ಕರಿಂಡಲ ಈ ಇರುವೆರನ ಬಂಧನ ನನಲಾತಿಜಿ ರೆಹಮಾನ್ ಬೊಕ್ಕ ಅಷ್ಟಪ್ರೇನ ಕೆರ್ನ ಕೇಸ್ಗೆ SIT ಕಟ್ಟೋಡು ಈ ರಡ್ಡು ಕೆರ್ನ ಕೇಸ್ತ ಸಂತ್ರಸ್ತೆರ್ನ ಸಂಸಾರಗೂ 5 ಲಕ್ಷ ರೂಪಾಯಿ ಪರಿಹಾರ ಕೊರಡೊಂದು SDPI ಜಿಲ್ಲಾ ಗುರ್ಕಾರ್ಯರ ಅನ್ವರ್ ಸಾದತ್ ಒತ್ತಾಯ ಮಲ್ತೆರ ಭರತ್ ಕುಮ್ಟೇಲ್ ಅಂತ ಹೇಳುವಂತಹ ಸಂಘ ಪರಿವಾರದ ಮುಖಂಡರು, ಅದೇ ರೀತಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಮತ್ತೊಬ್ಬರು ಸಂಘ ಪರಿವಾರದ ನಾಯಕ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರವಾಗಿರ್ತದೆ ಇಲ್ಲಿ ಈ ಕೊಲೆಯಾಗುವಂಥದ್ದು. ಪ್ರಥಮ ಆರೋಪಿಯಾಗಿ ಈ ಕೊಲೆಗೆ ಪ್ರಚೋದನೆ ನೀಡಿದಂತಹ ವಿಚಾರದಲ್ಲಿ ಅವರನ್ನು ಬಂಧನ ಮಾಡಬೇಕಿತ್ತು. ಆದರೆ ಇವತ್ತು ತಿಂಗಳು 1 ಕಳೆದಿದೆ. ಇಷ್ಟರವರೆಗೆ 7 ಮಂದಿಯನ್ನು ಕಳೆದ 2 ದಿವಸಗಳ ಹಿಂದೆ ಬಂಧನ ಮಾಡಿದ್ರು. ಈಗ ಅದು ನಿನ್ನೆ ಮೊನ್ನೆ ಸೇರಿ 9 ಮಂದಿಗೆ 9 ಮಂದಿಯ ಬಂಧನವನ್ನು ತೋರಿಸ್ತಾ ಇದ್ದಾರೆ. ಆದರೆ ಇದರ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಸಂಚುಕೋರರು ಯಾರು? ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಆದರೆ ಕೇವಲ ಈ ಪಾತ್ರಧಾರಿಗಳನ್ನು ಮಾತ್ರ ಅಲ್ಲ ಬಂಧನ ಮಾಡಬೇಕಾದ್ದು. ಯಾರಿದರ ಹಿಂದೆ ಸಂಚುಕೋರರಿದ್ದಾರೆ ಅವರನ್ನು ಬಂಧನ ಮಾಡಲಿಕ್ಕೆ ಇಷ್ಟುವರೆಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮುಂದಾಗ್ತಾ ಇಲ್ಲ. ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆಗ್ತದೆ. ಸುಹಾಸ್ ಶೆಟ್ಟಿ ಹತ್ಯೆ ಆಗುವಾಗ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ BJP ಅದೇ ರೀತಿ ಇಲ್ಲಿನ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಮನವಿ ಕೊಟ್ಟು, ರಾಜ್ಯಪಾಲರಿಗೆ ಮನವಿ ಕೊಟ್ಟು ಅದನ್ನು NIA ತನಿಖೆಗೆ ಒಳಪಡಿಸಿದೆ. ಆದರೆ NIA ತನಿಖೆಗೆ ಒಳಪಡಿಸಬೇಕು ಅಂತ ಆದರೆ UAPA ಕಾಯ್ದೆ ಹಾಕಬೇಕು ಅಂತ ಆದರೆ ಅದೊಂದು ಸಂಘಟಿತ ಅಪರಾಧ ಮತ್ತು ಧರ್ಮದ ಆಧಾರದ ಮೇಲೆ ಆಗಬೇಕಿತ್ತು. ಆದರೆ ಇಲ್ಲಿ ಅದಾದಂಥದ್ದು ಒಂದು ರೌಡಿ ಹಿನ್ನೆಲೆಯಲ್ಲಿ ಅಥವಾ ಆ ಹಿನ್ನೆಲೆಯಲ್ಲಿ ಆಗಿರ್ತದೆ. ಅದು ಕೊಲೆ ಆದದ್ದು ಇಲ್ಲಿನ ಕಮಿಷನರ್ ಅವರೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಲ್ಲಿ ಧರ್ಮದ ಆಧಾರದಲ್ಲಿ ಸಂಘಟಿತವಾಗಿ ಅಪರಾಧ ಆದಂಥದ್ದು, ಕ್ರೈಮ್ ಆದಂಥದ್ದು ಅಬ್ದುಲ್ ರಹಿಮಾನ್ನದ್ದಾಗಿರ್ತದೆ. ಆದರೆ ಅದು ಇವತ್ತಿಗೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ತನಿಖೆ ಇವತ್ತು ಪ್ರಗತಿ ಕಾಣ್ತಾ ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾತನಾಡಿದವರ ಮೇಲೆ ನೋಟಿಸ್ಗಳನ್ನು ಬಿಡ್ತಾ ಇದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ. ಒಂದು ರೀತಿಯಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದು ಖಂಡನೀಯ. ಬಿಜೆಪಿಗೆ ಪೊಂಜೋಲನ ಮಿತ್ತ ಗೌರವ ಎತ್ತಂಡ ಇತ್ತನೆ ರವಿಕುಮಾರನು ವಿಧಾನ ಪರಿಷತ್ ಸ್ಥಾನದ ದೆತ್ತಪಾಡೊಂದು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಗುರ್ಕಾರ್ದಿ ಸೌಮ್ಯ ರೆಡ್ಡಿ ಕುಡ್ಲಡ್ ಪ್ರತಿಭಟನೆಡು ಒತ್ತಾಯ ಮಲ್ದೆರ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯಂತರಿ ಶಾಲಿನಿ ರಜನೀಶ್ರನ ಬಗೆಟ್ ಬುಡ್ಚಾಂದಿನ ಪಾತಿರ ಪಂಡಿನ ಬಿಜೆಪಿ ನಾಯಕಿ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ವಿರೋಧ ತೋಜಾದ ದಕ್ಷಿಣ ಕನ್ನಡ ಜಿಲ್ಲಾ ಪುಂಜೋಲೆನ ಕಾಂಗ್ರೆಸ್ ಸಮಿತಿ ಕದ್ರಾ ಮಲ್ಲಿಕಟ್ಟದ ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆ ನಡಪಾಂಡ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ KPCC ಗುರ್ಕಾರ್ದಿ ಸೌಮ್ಯ ರೆಡ್ಡಿ
ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪುಂಜೋಲನ ಸಮಿತಿ ಗುರ್ಕಾರ್ದಿ ಶಾಲಿಟ್ ಪಿಂಟೋ, ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್, ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್, ನಾಯಕರು ಪದ್ಮರಾಜ್ ಆರ್ ಪೂಜಾರಿ ಪ್ರತಿಭಟನೆಡು ಪಾಲ್ಗೊಂಡಿರ. ಸೌಮ್ಯ ರೆಡ್ಡಿ ಪಾತಿರ್ದು ಬಿಜೆಪಿಗೆ ಪುಂಜೋಲನ ಮಿತ್ತು ಗೌರವ ಉಂಡುಂದಾಂಡ ಇತ್ತೆನೆ ರವಿಕುಮಾರ್ನ ವಿಧಾನ ಪರಿಷತ್ ಸ್ಥಾನದ್ದು ದೆತ್ತುಪಾಡುಂದು ಒತ್ತಾಯ ಮಾಡ್ತಾರ. ಒಬ್ಬ ಜನಪ್ರತಿನಿಧಿ ಅಂದರೆ ಏನು? ಜನರನ್ನ ಮಕ್ಕಳ ಥರ ನೋಡ್ಕೋಬೇಕು. ಅವರೇ ಈ ರೀತಿ ಒಬ್ಬ ಮಹಿಳೆ ಮೇಲೆ, ಒಬ್ಬ ನಮ್ಮ ಅಧಿಕಾರಿ ಮೇಲೆ, ಚೀಫ್ ಸೆಕ್ರೆಟರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಇದು ಬಹಳ ಖಂಡನೀಯ. ಈ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಆಗಬಾರ್ದಾಗಿತ್ತು. ಯಾಕಂದರೆ ನಾವು ನಮ್ಮ ದೇಶ ಮುಂದೆ ಹೋಗಬೇಕು. ಎಲ್ಲೋ ಒಂದು ಕಡೆ BJPಯಿಂದ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಮಹಿಳೆಯರು ನಾವು ಪ್ರತಿ ದೇಶದಲ್ಲೂ ಸಹ ನೋಡಿ, ಫಿನ್ಲೆಂಡಲ್ಲಿ 34 ವರ್ಷದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್, ನಮ್ಮ ದೇಶದಲ್ಲಿ ಸಹ ಏನಂತ ಹೇಳ್ತಾರೆ ನಮ್ಮ ಮೋದಿಯವರು, ಬೇಟಿ ಬಚಾವ್ ಭಾರತ್ ಮಾತಾ ಕಿ ಜೈ, ಮಹಿಳೆಯರ ಬಗ್ಗೆ ಅಷ್ಟು ಮಾತಾಡ್ತಾರೆ. ಆದರೆ ಅವರ ಪಕ್ಷದ ಒಬ್ಬ ಕಾರ್ಯಕರ್ತರಲ್ಲ, ಒಬ್ಬ ಶಾಸಕರು ಈ ರೀತಿ ಮಾತಾಡಿದ್ದಾರೆ. ನಾವೆಲ್ಲರೂ ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ದೀವಿ. ನಿಜವಾಗ್ಲೂ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನಾವೆಲ್ಲರೂ ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆ ನಾವು ಮಾಡಿದ್ದೀವಿ. ಈ ವ್ಯಕ್ತಿ, ಈ ರವಿಕುಮಾರ್ ಅವರು ರಾಜೀನಾಮೆ ಕೊಡೋವರೆಗೂ ಅವ್ರ ಪಕ್ಷದಿಂದ ನಿಜವಾಗ್ಲೂ ಮಹಿಳೆಯರ ಮೇಲೆ ಗೌರವ ಇದೆ ಅಂದರೆ ಇಮಿಡಿಯೇಟಾಗಿ BJP ಅವ್ರನ್ನ ತೆಗಿಬೇಕು. ತೆಗಿಲಿಲ್ಲ ಅಂದರೆ ನಾವು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು ಬೀದಿಗೆಳ್ದು ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕಂದರೆ ನಾವು ನಮ್ಮ ಪಕ್ಷದಲ್ಲಿ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಯಾರೇ ಆಗಿರಲಿ, ಸಮಾನತೆ, ಗೌರವ ಪ್ರತಿಯೊಬ್ಬ ಮನುಷ್ಯರಿಗೆ, ಪ್ರತಿಯೊಬ್ಬ ಮಹಿಳೆಗೆ ಇರಬೇಕು. ಇಲ್ಲ ಅಂದರೆ ನಾವು ಸುಮ್ಮನೆ ಇರೋದಿಲ್ಲ. ಕಾರ್ಮಿಕ ವರ್ಗದಕ್ಲು ಬೇಡಿಕೆಯನ್ನು ದುಂಬುದಿದ್ದು ಪ್ರತಿಭಟನೆ ನಡಪಾವೊಂದು ಬೈದೇರು. ಜುಲೈ 9 10 ಗಂಟೆಗೆ ಮಲ್ಲ ಮಟ್ಟದ ಪ್ರತಿಭಟನೆ ಕುಡ್ಲದ ಕ್ಲಾಕ್ ಟವರ್ದ ಎದುರು ನಡೆಪರುಂಡು CITU ಜಿಲ್ಲಾ ಪ್ರಧಾನ ಕಾರ್ಯಂತರ ಸುನಿಲ್ ಕುಮಾರ್ ಬಜಾಲ್ ಪಂತೆರ. CITU ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯಂತರ ಸುನಿಲ್ ಕುಮಾರ್ ಬಜಾಲ್ ಕುಡ್ಲಾಡು ಸುದ್ದಿ ಕೊಟ್ಟಡು ಪಾತಿರ್ದು ಕಾರ್ಮಿಕ ವರ್ಗದಕ್ಲು ಬೇಡಿಕೆಯನ್ನು ದುಂಬುದಿದ್ದು ಪ್ರತಿಭಟನೆ ನಡಪಾವೊಂದು ಬತ್ತದ ಜುಲೈ 9 ಕಾರ್ಮಿಕರ ಮೆರವಣಿಗೆ ನಡಪಾದ ಕುಡ್ಲದ ಕ್ಲಾಕ್ ಟವರ್ ಕೈತಲ ಮಲ್ಲ ಮಟ್ಟದ ಪ್ರತಿಭಟನೆ ನಡಪಾಯರುಂಡೊಂದು ಪಂಡ್ಯರ. ಕೇಂದ್ರ ಸರ್ಕಾರದ ನೀತಿಲು ಕಾರ್ಮಿಕರ ಮಿತ್ತ ದಬ್ಬಾಳಿಕೆ ನಡಪಾವೊಂದುಂಡು. ಕಾರ್ಮಿಕರನ್ನ ಜೀತದ ಆಳಾದ ಮಲ್ತದ ಗುಲಾಮಗಿರಿ ದಂಚಿ ಕೊನವೊಂದುಂಡು. ಕಾರ್ಪೊರೇಟ್ ಕಂಪನಿಲೆಗೆ ಸಾಯರೆ ಮಾತಾರಿತಿದ ಸಾಯ ಸಹಕಾರನು ಕೇಂದ್ರ ಸರ್ಕಾರ ಮಲ್ತೊಂದುಂಡು. ಕಟ್ಟೋಣ ಕಾರ್ಮಿಕರ ಆಟೋ ಟ್ಯಾಕ್ಸಿ ಡ್ರೈವರ್ಲು ಇಲ್ಲಲ್ದ ಕೆಲಸದಕ್ಲೆಗೆ ಕಾರ್ಮಿಕರು ಸಾದಿಬರಿ ಬೇರದಕ್ಲು ಟೈಲರ್ಲು ಫೋಟೋಗ್ರಾಫರ್ಸ್ ಓಡುದ ಕಾರ್ಮಿಕರು ಸೇರಿನಂಚ ಮಾತಾ ಸಂಘಟನೆ ಅವಧಿನ ಕಾರ್ಮಿಕರು ಬೊಕ ಕೃಷಿ ತೋಟ ಕಾರ್ಮಿಕರು ಸೇರಿನಂಚ ಮಾತಾ ವಿಭಾಗದ ಕಾರ್ಮಿಕರಿಗೆ ಕಮ್ಮಿ ಪಂಡ ತಿಂಗಳು 9,000 ರೂಪಾಯಿ ಪಿಂಚಣಿ ಬೊಕ ಸಾಮಾಜಿಕ ಭದ್ರತೆ ನಿಘಂಟು ಮಲ್ಪಡು ಇಂಚಿತ್ತಿ ಬೇಡಿಕೆಯನ್ನು ದುಂಬುದಿದ್ದು ಬೇತೆ ಸಾಮಾಜಿಕ ಸಂಘಟನೆಲು ಪ್ರತಿಭಟನೆ ನಡಪಾವಂದು ಸುನಿಲ್ ಕುಮಾರ್ ಬಜಾಲ್ ಪಂಡಿರ. CITU AITUC AIKS ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಈ ಪ್ರತಿಭಟನೆಡು ಪಾಲ್ಗೊಳ್ಳುತ್ತಿರುವಂದು ಆರ್ಪಂಡಿರ. ಸೀತಾರಾಮ ಬಿರಿಂಜ, ಕೆ ಯಾದವ್ ಶೆಟ್ಟಿ, ಆಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಸುದ್ದಿ ಕೊಟ್ಟಡಿದ್ದೇರು. 29 ಪ್ರಮುಖ ಕಾನೂನುಗಳನ್ನು ತೆಗೆದುಹಾಕಿ 4 ಸಂಹಿತೆಗಳನ್ನು ಮಾಡೋದು ಕಾರ್ಮಿಕ ವರ್ಗದ ಹಿತಾಸಕ್ತಿಗೆ ಅಲ್ಲ. ಇವತ್ತು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಅವರ ಲಾಭಾಂಶವನ್ನು, ಅವರ ಆಸ್ತಿಗಳನ್ನು ಇವತ್ತು ದುಪ್ಪಟ್ಟು ಮಾಡಲಿಕ್ಕೆ, 100 ಪಟ್ಟು ಜಾಸ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಹಾಯ ಸಹಕಾರವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಲಿಕ್ಕೆ ಹೊರಟಿದೆ. ಆದರೆ ಇಡೀ ಸಮಾಜ ಇವತ್ತು ಆರ್ಥಿಕ ಚಕ್ರ ತಿರುಗಬೇಕಾದ್ರೆ ದುಡಿಯುವ ವರ್ಗದ ಶ್ರಮ ಬಹಳ ಮುಖ್ಯ. ಇವತ್ತು ಶ್ರಮಶಕ್ತಿ, ಶ್ರಮ ಮೌಲ್ಯ ಅಂತ ನಾವು ಏನು ಹೇಳ್ತಾ ಇದ್ದೇವೆ, ಅದು ಬಹಳ ಮುಖ್ಯ. ಅದನ್ನು ಇವತ್ತು ನಗಣ್ಯ ಮಾಡಿ, ಕಾರ್ಮಿಕರ ದುಡಿಮೆಯನ್ನೇ ನಗಣ್ಯ ಮಾಡಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ, ಮಾಲಕ ವರ್ಗಕ್ಕೆ ಪೂರಕವಾಗಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಇದು ಬಹಳ ಅಪಾಯಕಾರಿಯಾದಂಥ ಒಂದು ಸಂಕೇತ ಇವತ್ತು ನಮ್ಮ ದೇಶದ ಒಳಗಡೆ ಆಗ್ತಾ ಇದೆ. ಆದ್ದರಿಂದ ಈ ಎಲ್ಲ ಅಂಶಗಳು ಇಲ್ಲಿ ಇರ್ತಕ್ಕಂಥ ಕಾನೂನುಗಳು ಉಳಿಬೇಕು, ಕಾರ್ಮಿಕ ಕಾನೂನುಗಳು ಉಳಿಬೇಕು, ಕಾರ್ಮಿಕರ ಹಕ್ಕುಗಳು ಉಳಿಬೇಕಂತೇಳಿ ಇಡೀ ದೇಶದ ಕಾರ್ಮಿಕ ವರ್ಗ, ಇಲ್ಲಿ ಯಾವುದೇ ಒಂದು ಸಂಘಟನೆ ಮಾತ್ರ ಅಲ್ಲ, ಇಲ್ಲಿ BMS ಅನ್ನು ಹೊರತುಪಡಿಸಿ
ಉಳಿದ ಎಲ್ಲ ಸಂಘಟನೆಗಳು, ಕೇಂದ್ರ ಕಾರ್ಮಿಕ ಸಂಘಟನೆಗಳು ಈ ಜುಲೈ 9ರ ಮಹಾ ಮುಷ್ಕರದಲ್ಲಿ ಪ್ರಧಾನ ಪಾತ್ರ ವಹಿಸಲಿಕ್ಕಿದ್ದಾರೆ. ಮಾಸ್ಕ್ ಪಾಡೊಂದು ಬದುಕು ಕರಿಪಡೆ ಅಂಚನ ತಪ್ಪುನು ಇರುದಾಲ ಮಲ್ತದ ಜರಂದ ಪುತ್ತೂರದ ಸಂತ್ರಸ್ತ ಜವನಿನ ಅಪ್ಪಿಗೆ ಪಿರವುರಿದಿನ ವರ್ಗಲಿನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ ಪಂತೆರ 6 ಸಂತ್ರಸ್ತನ ಎಲ್ಲೆಡಪೋದು ಸಮಾಧಾನ ಪಂತೆರ. ಮದಿಮ್ಯಾಪ ಎಂದು ನಂಬಾದ ಮೋಸಪೋಯಿನ ಕೇಸಿಗೆ ಸಂಬಂಧಪಟ್ಟದ ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗಲಿನ ಆಯೋಗದ ಸದಸ್ಯರ ಪ್ರತಿಭಾ ಕುಲಾಯಿ ಪುತ್ತೂರದ ಸಂತ್ರಸ್ತ ಜವನಿನ ಇಲ್ಲಡೆಪೋದು ಇಲ್ಲಲ್ದಕ್ಲಿಗೆ ಸಮಾಧಾನ ಪಂಡದ ಧೈರ್ಯ ಕೊಡ್ತೀರ. ನಿಕ್ಲನ ಒಟ್ಟುಗು ಯಾನುಲ್ಲೆ ಧೈರ್ಯ ಕಳೆವ ನಡೆ ಒವ್ವೇ ಕಾರಣಗಳ ಮಾಸ್ಕ್ ಪಾಡೊಂದು ಜೀವನ ಕರಿಪಡೆ ಅಂಚಿನ ತಪ್ಪು ನಿರ್ಧಾರ ಮಲ್ತದ ಜರ ಇನ್ನಿಡ್ದ ಬೊಕ್ಕ ಮಾಸ್ಕ್ ದೆತ್ತದ ಧೈರ್ಯಡು ಪುಡೊಂದು ಸಂತ್ರಸ್ತ ಜವಂದಿನ ಅಪ್ಪಿಗೆ ಪಂಡದ ಪ್ರತಿಭಾ ಕುಲಾಯಿ ಮೋನೆಗೆ ಪಾಡ್ದಿನ ಮಾಸ್ಕ್ ದೆಪ್ಪಾಯರ. ಸಂತ್ರಸ್ತನ ಕಂಡನ ಎಲ್ಲೆಡೆ ಸಿಡ್ಸಾವನವಿಯನ್ನ ಜವಾಬ್ದಾರಿ ಧೈರ್ಯಡು ಪುಲೆಂದು ಆರಪಂತೆರ. ಆ ಮಗುವನ್ನು ನೋಡಿ ತುಂಬಾ ಮನಸ್ಸಿಗೆ ಬೇಜಾರಂತ ಅನ್ಸಿತು. ಯಾರಿಗೂ ಅನ್ಸ್ತದೆ, ಸಣ್ಣ ಮಗು. ನಾನು ಒಂದು ಅಮ್ಮ ಆಗಿದ್ದೇನೆ, ನನಗೂ ಆ ಹೆಣ್ಣು ಮಗಳ ಪ್ರಾಯದ ಮಕ್ಕಳಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹೇಳುವವರು ಹೇಳ್ತಾರೆ ಪರಿಸ್ಥಿತಿ ತಂದು ಕೊಟ್ಟವ್ರು ಯಾರು ಅಂತ ಹೇಳಿ. ಏನೋ ಒಂದು ಸಿಚುವೇಶನ್, ಏನೋ ಒಂದು ಆಗಿ ಹೋಗಿದೆ, ತಪ್ಪಾಗಿ ಹೋಗಿದೆ, ಇಬ್ಬರಿಂದನೂ ತಪ್ಪಾಗಿದೆ. ಇದು ಸರಿ ಆಗ್ಬೇಕು ಅಂತಾದ್ರೆ ಮದುವೆ ಆಗ್ಬೇಕು. ಅದು ಒಂದೇ ಸೊಲ್ಯೂಷನ್. ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ. ಮತ್ತೆ ಯಾರ ಮಗ ಈ ಹುಡುಗ ಆಗಿದ್ದಾನೆ, ಅವರು ಇಬ್ರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಅವರು ಅಪ್ಪ ಪಂಚಾಯತ್ ಮೆಂಬರ್ ಆಗಿದ್ದಾರೆ, 100 ಜನ ಅವರನ್ನು ನೋಡ್ತಾರೆ. ಅಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ದವರು, ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಹಾಗಿರುವಾಗ ಗಲಾಟೆ, ಜಗಳ, ಕೇಸು, ಕೋರ್ಟು ಯಾವುದೂ ಬೇಡ. ನೀವು ದಯವಿಟ್ಟು ಬಂದು ಸಂಧಾನ ಮಾಡಿ ಈ ಹುಡುಗಿ ಮತ್ತೆ ಆ ಮಗುವನ್ನು ಕರ್ಕೊಂಡು ಹೋಗಿ ಮದುವೆ ಮಾಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ 17ನೇ ವರ್ಷದಲ್ಲಿ ರಂಗ ಭಾಸ್ಕರ 2025 ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ಜುಲೈ 7 ಬಯ್ಯ 5 ಕುಡ್ಲದ ಸೆಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ LCRI ಸಭಾಂಗಣ ನಡಪರೊಂದೊಂದು ರಂಗ ಸಂಗಾತಿ ವಿಶ್ವಸ್ತ ಮಂಡಳಿದ ಸದಸ್ಯರು ಮೈಮ್ ರಾಮದಾಸ್ ಬೊಕ ಶಶಿರಾಜ್ ಕಾವರು ಸುದ್ದಿಕುಟುಡು ತೆರಿಪಾದಿರ. ಕುಡ್ಲದ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸದಸ್ಯರ ಮೈಮ್ ರಾಮದಾಸ್ ಬೊಕ ಶಶಿರಾಜ್ ಕಾವರು ಕುಡ್ಲಡು ಸುದ್ದಿಕುಟುಡು ಪಾತ್ರದ ರಂಗ ಸಂಗಾತಿದ 17ನೇ ವರ್ಷದ ಲೀಸ್ ಬೊಕ ರಂಗ ಭಾಸ್ಕರ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮದ ಬಗೆಟ್ ಇವರ ಕುರಿಯರ ಜುಲೈ 7 ಬಯ್ಯ 5 ಗಂಟೆಗೆ ಕುಡ್ಲದ ಸೆಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ LCRI ಸಭಾಂಗಣಡು ಕಾರ್ಯಕ್ರಮ ನಡಪರೆ ಉಂಡು. ಈ ಸರ್ತಿದ ರಂಗ ಭಾಸ್ಕರ ಪ್ರಶಸ್ತಿನ ಹಿರಿಯ ರಂಗನಟೆ ಲಕ್ಷ್ಮಣ ಕುಮಾರ್ ಮಲ್ಲೂರು ಮೇರೆಗೆ ಕೊಡ್ದು ಮರ್ಯಾದೆ ಮಲ್ಪುಣಂದು ಪಂಡ್ಯರ. ಪ್ರಶಸ್ತಿ ಕೊರ್ಪನಲ್ಲಿ ಸಡ್ದು ಬೊಕ್ಕ ಹೆಗ್ಗೋಡುದ ಜನಮನ ದಾಟ ಕೊಟ್ಟೊಡ್ದು KP ಪೂರ್ಣಚಂದ್ರ ತೇಜಸ್ವಿಯರ್ನ ಮಾಯಾಮೃಗ ಬೊಕ್ಕ ಬೂಕರ್ ಪ್ರಶಸ್ತಿ ಗೆಂದಿದಿನ ಬಾನು ಮುಸ್ತಾಕ್ರನ ಎದೆಯ ಹಣತೆ ಪನ್ಪನ ರಡ್ಡು ನಾಟಕ ಪ್ರದರ್ಶನ ಹಾಪುಂಡು ಪ್ರದರ್ಶನ ಧರ್ಮಗುಂದು ಅಕಲು ತೆರಿಪಾಯರ. ರಡ್ಡು ಸರ ತೆನ್ಮೇಟು ಸಮಾನ ಮನಸ್ತಕ್ಲು ಸೇರ್ದು ಕಟ್ಟಿದಿನ ಸಂಸ್ಥೆ ರಂಗ ಸಂಗಾತಿ ಆದುಂಡು. ಇಂದೆತ ತಾಪಕ ಸದಸ್ಯರ ಭಾಸ್ಕರ ನೆಲ್ಲಿತೀರ್ಥ ನೆಂಪುಗಾದ ರಡ್ಡು ಸರತ್ತ 17 ವರ್ಷಲ ರಂಗ ಭಾಸ್ಕರ ಪ್ರಶಸ್ತಿ ಕೊರೊಂದುಂಡೊಂದು ಮೈಮ್ ರಾಮದಾಸ್ ಬೊಕ ಶಶಿರಾಜ್ ರಾವ್ ಕಾವರು ತಿರಿಪಾಯರ. ಕರುಣಾಕರ ಶೆಟ್ಟಿ, ನಾಗೇಶ್ ಶೆಟ್ಟಿ ಬಜಾಲ್, ರಂಜನ್ ಬೋಳೂರು, ಪ್ರಸಾದ್ ಶೆಟ್ಟಿ ಸುದ್ದಿ ಕೊಟ್ಟುಡಿಕ್ತೀರ. ಈ ರಂಗಭಾಸ್ಕರ ಪ್ರಶಸ್ತಿಯ ಬಗ್ಗೆ ಹೇಳುವುದಂತಾದರೆ ಅದು ದಿವಂಗತ ಭಾಸ್ಕರ್ ನೆಲ್ಲಿತೀರ್ಥ ಅವರು ನಮ್ಮ ರಂಗ ಸಂಗಾತಿಯ ಸ್ಥಾಪಕ ಸದಸ್ಯರಾಗಿದ್ದರು, ಬಹುಮುಖ ಪ್ರತಿಭೆ ಆಗಿದ್ದರು. ಅವರ ನೆನಪಿನಲ್ಲಿ ನಾವು ಪ್ರತಿ ವರ್ಷ 2015ರಿಂದ ನಾವು ಈ ರಂಗಭಾಸ್ಕರ ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದೇವೆ. ಈ ಪ್ರಶಸ್ತಿಯನ್ನು ಈ ಸಲ ಹಿರಿಯ ರಂಗನಟ, ನಿರ್ದೇಶಕ, ಚಲನಚಿತ್ರ ನಟ ಮತ್ತು ನಮ್ಮ ಕನ್ನಡ ಮತ್ತು ತುಳು ರಂಗಭೂಮಿಯಲ್ಲಿ ಬಹಳಷ್ಟು ಹೆಸರು ಪಡೆದಂತಹ ಶ್ರೀ ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರಿಗೆ ಈ ಸಲದ ಪ್ರಶಸ್ತಿಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಕಾಪೋಪ ಸಮಾರಿಗುಡಿ ದೇವಸ್ಥಾನಡು ಘಂಟನಾದ ಸೇವೆ ಪನ್ಪನ ಸೇವೆಯನ್ನು ಶುರು ಮಾಡಿದೆರ. ಅಂಗಾರದಾನಿ ನಡಪನ ಈ ಸೇವೆಗೆ ದುಂಬತ್ತ ಪುದರ್ ಕೊರ್ಪುನಕ್ಲು ದೇವಸ್ಥಾನದ ಕಾರ್ಯಾಲಯ ಮೊಬೈಲ್ ನಂಬರ್ 945155 ಈ ನಂಬರ್ಗೂ ವಿಚಾರಿಪಲು ಎಂದು ದೇವಸ್ಥಾನದ ಪ್ರಕಟಣೆಡು ಕೇನೊಂದೆರ.
ತೆನಕೈ ಭಾರತದ ಮಾರಿಯಮ್ಮ ದೇವಸ್ಥಾನಲೆಡ್ ಕಾರ್ಣಿಕದ ಬೊಕ ವೈಭವದ ಕ್ಷೇತ್ರದ ಗುರ್ತಮಲ್ತೊನ್ನ ಒಡಿಪು ಜಿಲ್ಲೆ ಕಾಪದ ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನ ಭಕ್ತರನ ಇಷ್ಟಾರ್ಥ ಸಿದ್ಧಿಗೆ ಬೊಕ್ಕೊಂಜಿ ಪೊಸ ಸೇವೆನ ಸುರುಮಲ್ದಡ ಅವೇ ಘಂಟಾನಾದ ಹೊಸ ಸೇವೆ ದೇವಸ್ಥಾನಡು ಬಾರಿ ಮಲ್ಲ ಗಂಟೆ ಕುಲ್ಲಾದಿತ್ತದು ಆ ಗಂಟೆನ ಬೊಟ್ಟುನ ಸೇವೆ ಪ್ರತಿಯೊಂದು ಅಂಗಾರೆ ಕಾಂಡ ಒರ್ಂಬೊಡ್ದು ರಾತ್ರಿ 7 ಮುಟ್ಟ ದೇವರಿಗೆ ಈ ಸೇವೆ ಅರ್ಪಣೆ ಮಲ್ಪರೆ ವ್ಯವಸ್ಥೆ ಮಲ್ದಿರ ಇತೊರ್ತಿಗೆ ಭಕ್ತರು ನೂದುರ್ದಲ ಹೆಚ್ಚ ಗಂಟನಾದ ಸೇವೆ ಕೊಡ್ದಿತ್ತದ ಭಕ್ತರು ಅಕ್ಲಕ್ಲನ ಇಷ್ಟಾರ್ಥ ಸಿದ್ಧಿಗಾದ ಉಚ್ಚಂಗಿ ಸೇರಿದ ಶ್ರೀ ಮಾರಿಯಮ್ಮಡ ಪ್ರಾರ್ಥನೆ ಮಲ್ತದ ಈ ಸೇವೆ ಕೊರುಲಿ ಗಂಟೆದ ಸುರಡ್ದು ಪಿದೈ ಬರ್ಪುನ ಓಂಕಾರ ಇಡೀ ಲೋಕಗೂ ಪರಡುಂಡು ಅಂಚಾದ ಒಂದು ಭಗವಂತಗ ಮುಟ್ಟುನ ಸುಲಭದ ಮಾರ್ಗ ಅದುಂಡು ಈ ಸೇವೆಗೆ ದುಂಬತ್ತ ಪುದರ್ ಕುಡ್ದು ದೆತ್ತದಿಯರೆ ಕಾಪೋಪಸ ಮಾರಿಗುಡಿ ದೇವಸ್ಥಾನ ಕಾರ್ಯಾಲಯದ ಮೊಬೈಲ್ ನಂಬರ್ 9481 ಪೂಜ್ಯ ಒರ್ಂಬ ಚಾರಿಪಲು ಎಂದು ದೇವಸ್ಥಾನದ ಪ್ರಕಟಣೆಡು ತಿರಿಪಾದಿರ. कोणत्रयस्थं कुलदैवतं मे सर्वमङ्गलमाङ्गल्ये शिवे सर्वार्थसाधिके नारायणे नमोस्तुते गौरी नारायणी नमोस्तुते. ವಿಜಯಸ್ತಂಭವನ್ನು ಸ್ಥಾಪಿಸಬೇಕು ಅಂತ ಎಣಿಸುವಾಗಲೇ ಈ ಗಂಟೆಯ ಸೇವೆ ಬರ್ತದೆ ಅಂತೇಳಿ ಅಲ್ಲೇ ನಾವು ಅದನ್ನು ಸ್ವಲ್ಪ ಮಾರ್ಪಡಿಸಿ ಈ ಗಂಟೆಯನ್ನು ಆ ಜಾಗದಲ್ಲಿ ಪ್ರತಿಷ್ಠಾಪಿಸಿ ವಿಜಯಸ್ತಂಭದ ಕಲ್ಪನೆ ಇಲ್ಲಿ ಇರಲಿಲ್ಲ. ಆದರೆ ನಾವೆಲ್ಲ ಭಕ್ತರು ಸೇರಿಕೊಂಡು ಮಾಡುವ ಅಂತ ಎಣಿಸುವಾಗ ಆ ವಿಜಯಸ್ತಂಭದ ಬದಲಿಗೆ ಅಮ್ಮ ಘಂಟಾನಾದದ ಸೇವೆಯನ್ನು ಪಡೆದುಕೊಳ್ತೇನೆ, ಅದಕ್ಕಾಗಿ ಈ ಸ್ತಂಭದಲ್ಲಿ ಗಂಟೆಯನ್ನು ಸ್ಥಾಪಿಸಿ ಎಂಬಂತೆ ಪ್ರೇರಣೆ ಕೊಟ್ಟು ಇವತ್ತು ಆ ಗಂಟೆಯನ್ನು ಅದರ ಸೇವೆಯನ್ನು ಪ್ರಾರಂಭಿಸಿದ್ದೇವೆ. ಇದು ಕಳೆದ ಫೆಬ್ರವರಿ 25ರಿಂದ ಮಾರ್ಚ್ 5ರವರೆಗೆ 9 ದಿನಗಳ ನಡೆದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅರವಿಂದ್ ಶೆಟ್ಟಿ ಮತ್ತು ಪಲ್ಲವಿ ಅರವಿಂದ್ ಶೆಟ್ಟಿ ಅವರು ಸುಮಾರು 40 ಲಕ್ಷ ಮೇಲ್ಪಟ್ಟು ಈ ಗಂಟೆಗೆ ಕೊಟ್ಟಿದ್ದಾರೆ. ಇದು 1500ಕ್ಕಿಂತ ಹೆಚ್ಚಿನ ತೂಕವನ್ನು ಹೊಂದಿದೆ. ಈ ಗಂಟೆಯು ಕರ್ನಾಟಕದಲ್ಲಿ ಪ್ರಥಮ, ಭಾರತದ ದ್ವಿತೀಯ ಗಂಟೆಯಾಗಿದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.